ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ಮತ್ತು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ತುಳು ಭಾಷೆ ಸೇರ್ಪಡೆ ಮಾಡುವ ಕುರಿತಂತೆ ತಾನು ಪ್ರಯತ್ನ ಮುಂದುವರಿಸುವುದಾಗಿ ಮೂಡುಬಿದಿರೆಯ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರು ತಿಳಿಸಿದ್ದಾರೆ. ತುಳು ಭಾಷೆಯನ್ನು ಕರ್ನಾಟಕದ 2ನೇ ಅಧಿಕೃತ ಭಾಷೆಯನ್ನಾಗಿ ಘೋಷಿಸಬೇಕೆಂದು ತುಳು ಭಾಷೆಯ ವಿದ್ವಾಂಸರನ್ನು ಸೇರಿಸಿಕೊಂಡು ತಯಾರಿಸಿದ ಅಧ್ಯಯನ ವರದಿಯನ್ನು ವಿಧಾನಸೌಧಕ್ಕೆ ತಲುಪಿಸಲಾಗಿದೆ ಎಂದವರು ನಮ್ಮ ಕುಡ್ಲ ವಾಹಿನಿಗೆ ತಿಳಿಸಿದ್ದಾರೆ. ಜತೆಗೆ ತುಳು ಮಾತೃಭಾಷಿಕರು ವೈದ್ಯಕೀಯ ಶಿಕ್ಷಣ ಪಡೆಯಲು ಅನುಕೂಲವಾಗುವಂತೆ ಪಿಯುಸಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆಯ ತರಬೇತಿ ನೀಡಲು ವ್ಯವಸ್ಥೆ ಮಾಡುವ ಯೋಚನೆ ಇದೆ ಎಂದವರು ಮಾಹಿತಿ ನೀಡಿದರು. ನಮ್ಮ ತುಳು ಭಾಷೆಯನ್ನು ನಾವು ಮಾತಿರಲ್ಲ ఆయన గట్టిది కట్టుకొని పోవడం ఆయన ನಮ್ಮ ಕರ್ತವ್ಯ అయితే ಒಟ್ಟಿಗೂ ನಮ್ಮ ಕೆಲಸ ಒರೆದು పోతుంది. ತುಳು ಭಾಷೆದ ಅಧಿಕೃತವಾದ ರಡ್ನೆ ಪರಿಚಯದೊಳಗೆ ಸೇರಿನಂಚಿನ ಅವು ಒರೆದು పోతుంది. ಅವಂಚೆನೆ ಅವೇನು ನನ್ನ ದುಮ್ಮುಗ ನಮ್ಮ ಈ ಸರ್ಕಾರ ಮನಸ್ಸು ಮೇಲೆ ದಯಬಣ್ಣಗ ಯುಟಿ ಖಾದರ್ ಉಪ್ಪುನಾಗ ನಂಗೆ ಬೊಕ್ಕ ಈ ಸರ್ಕಾರಲ ಉಪ್ಪುನಾಗ ನಾವು ಮಾತೆಲ್ಲ ಪ್ರಯತ್ನ ಮಲ್ತಂಡ ಖಂಡಿತ ಅವು ಆಯರೆ ಸಾಧ್ಯ ಉಂಟು. ಅವು ಆಯರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆರು ಅದ್ರ ಮಾತ ಮಾರ್ಗದರ್ಶನ ಒಂದು ಆಯರೆ ಸಾಧ್ಯ ಉಂಟು. ಅಯ್ಯ ಹತ್ರ ಅವೆಲ್ಲ ಒಂಜಿ ಪ್ರಯತ್ನ ನಾವು ಮಾತ ಸೇರಿದ್ದು ಮಲ್ಪೋಡು ಬಂಪಿನ ಒಂಜಿ ಆಶೆ ಅವು ಬತ್ತಂದಾಂಡ ಒಂಜಿ ತುಳು ಭಾಷೆಗೆ ಸ್ಥಾನಮಾನ ತಿಕ್ಕೊಡು ಎಲ್ಲೇ ಆಡಳಿತೋಡು ಆ ಭಾಷೆ ಅಧಿಕೃತವಾದ ಬರ್ಪುಡು ಐತೊಟ್ಟಿಗೆ ಕೋರ್ಟ್ ಕಚೇರಿಲ್ಲ ಆ ಭಾಷೆ ಅಧಿಕೃತವಾದ ಬರ್ಪುಡು ಇಚ್ಚವಾದ ಬನ್ನಾಗ ಐಕೊಂಜಿ ವಿಶೇಷವಾದ ಸ್ಥಾನಮಾನ ಬರ್ಪುಂಡು ಬಂಪಿನ ಒಂಜಿ ಆಶೆ ಇಂದುಲ ಒಂಜಿ ಆವಡು ಬಂಪಿನ ನಾವು ಮಾತ ಸೇರಿದ ಕೆಲಸ ಮಲ್ಪೊಡುಲ್ಲ ಎನ್ನೊಂಜಿ ಇಚ್ಛೆ ಉಂಟು.